ಮಂಗಳೂರು ಕರಾವಳಿ ಕಾಲೇಜು ಮತ್ತು ಕರಾವಳಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ವತಿಯಿಂದ ರಾಷ್ಟ್ರೀಯ ಮಟ್ಟದ ಯೂತ್ ಫೆಸ್ಟ್ ಡಿಸೈನ್ ಫೆಸ್ಟಾ ಕಾರ್ಯಕ್ರಮ ನಡೆಯಿತು. ನೀರ್ಮಾರ್ಗ ಸಮೀಪದ ಕರಾವಳಿ ಕಾಲೇಜು ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಆವರಣದಲ್ಲಿ ಆಯೋಜಿಸಲಾಗಿದ್ದ ಈ ಕಾರ್ಯಕ್ರಮಕ್ಕೆ ಜಿಆರ್ ಎಜುಕೇಷನ್ ಟ್ರಸ್ಟ್ನ ಸ್ಥಾಪಕ ಅಧ್ಯಕ್ಷ ಶ್ರೀ ಎಸ್ ಗಣೇಶ್ ರಾವ್ ದೀಪ ಬೆಳಗಿಸಿ ಚಾಲನೆ ನೀಡಿದರು ಹಾಗೂ ಟ್ರೋಫಿಯನ್ನ ಬಿಡುಗಡೆ ಮಾಡಿದರು. ತದಬಳಿಕ ಮಾತನಾಡಿದ ಅವರು, ವಿದ್ಯಾರ್ಥಿ ಜೀವನದಲ್ಲಿ ನಾವು ತೆಗೆದುಕೊಳ್ಳುವಂತಹ ನಿರ್ಧಾರ ನಮ್ಮ ಮುಂದಿನ ಜೀವನಕ್ಕೆ ದಾರಿದೀಪ ಎಂದು ಹೇಳಿದರು. Live that whose steps, fingerprints or whatever it is, the memories, how they live. It is not a question how long we live. The question is how best we live. ಕಾರ್ಯಕ್ರಮದಲ್ಲಿ ಡಾಕ್ಟರ್ ಹಿಮಾ, ಕರಾವಳಿ ಕಾಲೇಜು ಫಾರ್ಮಸಿ ವಿಭಾಗದ ಡಾಕ್ಟರ್ ನಾರಾಯಣ್ ಶೆಟ್ಟಿ, ಕೆಐಟಿ ಡೀನ್ ಡಾಕ್ಟರ್ ಅಮರನಾಥ್ ಶೆಟ್ಟಿ, ಸ್ಟೂಡೆಂಟ್ ವೆಲ್ಫೇರ್ ಆಫೀಸರ್ ಪ್ರೊಫೆಸರ್ ದುಷ್ಯಾನ್, ಕರಾವಳಿ ಕಾಲೇಜು ಪ್ರಾಂಶುಪಾಲ ಪ್ರೊಫೆಸರ್ ಮೋಹನ್ ಮೊದಲಾದವರು ಉಪಸ್ಥಿತರಿದ್ದರು. ಉದ್ಘಾಟನಾ ಕಾರ್ಯಕ್ರಮದ ಬಳಿಕ ಫ್ಯಾಷನ್ ಶೋ ಮತ್ತು ಡ್ಯಾನ್ಸ್ ಕಾರ್ಯಕ್ರಮ ನಡೆಯಿತು. ಶರತ್ ಸಾಲಿಯಾನ್, ವಿ4 ನ್ಯೂಸ್ 24/7 ಮಂಗಳೂರು.